ಶರವೇಗದಂತೆ ಕಾಲವೆಂಬ ಚಕ್ರ ಉರುಳುತ್ತಿರುವಾಗ ಕರ್ನಾಟಕ ಸಂಘ ಡೊಂಬಿವಿಲಿಗೆ ಈಗ ನಡುಹರೆಯ. ಸ್ಫೂರ್ತಿಯ ನೆರಳಲ್ಲಿ ಸಾಧನೆಯ ಪಥದಲ್ಲಿ ಸಾಗುತ್ತಾ ಸುವರ್ಣ ಮಹೋತ್ಸವದ ವರುಷಕ್ಕೆ ಹರುಷದ ಮುನ್ನುಡಿ ಇಡುತ್ತಿದೆ. ನಾಡು, ನುಡಿ, ಕಲೆ, ಶಿಕ್ಷಣ, ಸಂಸ್ಕೃತಿ, ಸಂಸ್ಕಾರಕ್ಕೆ ಪೂರಕವಾದ 10 ಯೋಜನೆಗಳಿಂದ ಡೊಂಬಿವಿಲಿಯ ಉತ್ಸಾಹಿ ಕನ್ನಡಿಗರು 1966-67ರಲ್ಲಿ ಕನ್ನಡ ಬಳಕ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು. 19/12/1967ರಂದು ಇದು ಕರ್ನಾಟಕ ಸಂಘ ಎಂದು ನಾಮಾಂಕಿತಗೊಂಡು ನೊಂದೀಕರಿಸಲ್ಪಟ್ಟಿತು. 4/4/1996ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಟಿ ವೀರೇಂದ್ರ ಹೆಗ್ಗಡೆಯವರ ಅಮೃತ ಹಸ್ತದಿಂದ ಕಾಂಚನಗಾಂವ್ನಲ್ಲಿ ಖರೀದಿಸಿದ ಜಾಗದಲ್ಲಿ ಮಂಜುನಾಥ ಮಹಾವಿದ್ಯಾಲಯ ಹಾಗೂ ವಾಣಿಜ್ಯ ವಿಭಾಗದ ಶಿಲಾನ್ಯಾಸ ಕಾರ್ಯಕ್ರಮ ಮುಂಬೈ ಯೂನಿವರ್ಸಿಟಿಯ ಉಪಕುಲಪತಿಯಾದ ಸ್ನೇಹಲತಾ ದೇಶಪಾಂಡೆ ಇವರ ಸಮ್ಮುಖದಲ್ಲಿ ನೆರವೇರಿತು. ಕರ್ನಾಟಕ ಸಂಘದ ಇತಿಹಾಸದಲ್ಲಿ ಮೈಲುಗಲ್ಲವಾಗಿದೆ. ಬೆರಳೆಣಿಕೆಯ ಸಂಖ್ಯೆಯಿಂದ ನಾಂದಿ ಹಾಕಲ್ಪಟ್ಟ ಕರ್ನಾಟಕ ಸಂಘದಲ್ಲಿಂದು ಸುಮಾರು 3,000 ಸದಸ್ಯರಿದ್ದಾರೆ. ಕದಂಬ ಬಾಹುಗಳಿಂದ ವಿಸ್ತರಿಸಲ್ಪಟ್ಟ ಸಂಘವು ಇಂದು ಹೆಮ್ಮರವಾಗಲು ಪೂರ್ವಜರು ಬೀಜ ಹಾಕಿ ಬೆಳೆಸಿದ ಪದಾಧಿಕಾರಿಗಳನ್ನ ಇಲ್ಲಿ ನೆನಪಿಸಿಕೊಳ್ಳಲೇಬೇಕು. ಧ್ಯಾನ ಕೇಂದ್ರವಾದ ದೇವಮಂದಿರಕ್ಕಿಂತಲೂ ಜ್ಞಾನ ಕೇಂದ್ರವಾದ ವಿದ್ಯಾಮಂದಿರಕ್ಕೆ ಅವರು ಅಡಿಗಲ್ಲು ಹಾಕಿರುವುದು ಸ್ವಾಗತಾರ್ಹ. ಡಿಸೆಂಬರ್ 17ರ ಶನಿವಾರ ಸಂಜೆ ಡೊಂಬಿವಿಲಿಯ ಸಾವಿತ್ರಿಬಾಯಿ ಫುಲೆ ಸಭಾಗೃಹದಲ್ಲಿ ಕರ್ನಾಟಕ ಸಂಘ ಡೊಂಬಿವಿಲಿ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನ ಸ್ಥಳೀಯ ಶಾಸಕ, ಮಹಾರಾಷ್ಟ್ರ ಸರ್ಕಾರದ ರಾಜ್ಯ ಮಂತ್ರಿ ರವೀಂದ್ರ ಚೌಹಾಣ್ ಕಿಕ್ಕಿರಿದು ತುಂಬಿದ ಕನ್ನಡಾಭಿಮಾನಿಗಳನ್ನ ಉದ್ದೇಶಿಸಿ ಅಭಿಮಾನದ ಮಾತುಗಳನ್ನಾಡಿದರು. ಅತಿಥಿಗಳಾಗಿ ಭವಾನಿ ಶಿಪ್ಪಿಂಗ್ ಸರ್ವಿಸಸ್ನ ಎಂಡಿ ಕುಸುಮಾಧರ್ ಶೆಟ್ಟಿ ಹಾಗೂ ಉಡುಪಿ ಬಂಟರ ಸಂಘದ ಅಧ್ಯಕ್ಷ ಲಯನ್ಸ್ ಜಯಕರ್ ಶೆಟ್ಟಿ ಭಾಗವಹಿಸಿದ್ದರು. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಶ್ರೀ ವಿಠಲ ಶೆಟ್ಟಿ ವಹಿಸಿದ್ದರು. ಕಾರ್ಯಾಧ್ಯಕ್ಷ, ಕನ್ನಡಾಭಿಮಾನಿ, ಖ್ಯಾತ ಸಾಮಾಜಿಕ ಕಾರ್ಯಕರ್ತ, ಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಇಂದ್ರಾಳಿ ದಿವಾಕರ್ ಶೆಟ್ಟಿ ಇವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶ್ರೀಯುತ ಇಂದ್ರಾಳಿ ದಿವಾಕರ್ ಶೆಟ್ಟಿಯವರು ಒಬ್ಬ ಕನಸುಗಾರ. ಕಂಡ ಕನಸನ್ನ ನನಸಾಗಿಸಿಕೊಳ್ಳುವ ಛಲತಂಕ ಮಲ್ಲರೂ ಹೌದು. ಇವರು ಮುಂಬೈ ಎಂಬ ಮಾಯಾನಗರಿಗಾಗಮಿಸಿ ತಮ್ಮದೇ ಆದ ಹೋಟೆಲ್ ಉದ್ದಿಮೆಯನ್ನ ಆರಂಭಿಸಿ ಅನೇಕರಿಗೆ ದಾರಿದೀಪವಾಗಿದ್ದಾರೆ. ಹೋಟೆಲ್ ಉದ್ದಿಮೆಯಿಂದಲೇ ಐಶ್ವರ್ಯದ ಸೌಧ ಕಟ್ಟಿ ಐಷಾರಾಮಿ ಜೀವನ ಸಾಗಿಸಬಹುದಿತ್ತು. ಆದರೆ ದೀನ ದಲಿತರ ಬಗ್ಗೆ ತಮ್ಮಲ್ಲಿದ್ದ ತುಡಿತ ಅವರನ್ನ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ತೊಡಗುವಂತೆ ಮಾಡಿದೆ. ಇದೇ ಸಂದರ್ಭದಲ್ಲಿ ಸಂಘದ ಬೆಳವಣಿಗೆಗೆ ಸಹಕಾರವನ್ನ ನೀಡಿದ ಡಿಎ ಅಂಬಾಪತಿಯ ಸ್ಮರಣಾರ್ಥ ಅವರ ಪತ್ನಿ ಡಿಎ ಸಾವಿತ್ರಿ, ಡಾಕ್ಟರ್ ಯು ಪ್ರಭಾಕರ್ ರಾವ್ ಇವರ ಪರವಾಗಿ ಮಗ ಪ್ರಮೋದ್ ರಾವ್, ಚಂದ್ರಹಾಸ್ ಜಹಗೀರ್ದಾರರ ಸ್ಮರಣಾರ್ಥ ಪ್ರೊಫೆಸರ್ ಕುಂದರ್ಗಿ, ವಸಂತ ಕಲಕೋಡಿ, ಬಿಜಿ ಜೋಶಿ, ಎಚ್ಎಸ್ ಅಡೂರ್, ಸುರೇಂದ್ರ ಕುಬೇರ್, ಶಂಕರ್ ಶೆಟ್ಟಿಯ ಸ್ಮರಣಾರ್ಥ ಅವರ ಪತ್ನಿ ಮಾಲತಿ ಶಂಕರ್ ಶೆಟ್ಟಿ ಇವರನ್ನ ವೇದಿಕೆಯ ಮೇಲಿದ್ದ ಗಣ್ಯರು ಶಾಲು, ಹಾರ, ಮೈಸೂರು ಪೇಟ, ಸನ್ಮಾನ ಪತ್ರ, ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಕಾರ್ಯಕ್ರಮದ ಕೊನೆಗೆ ಲಯನ್ ಕಿಶೋರ್ ಡಿ ನೇತೃತ್ವದ ಶ್ರೀ ಲಲಿತಾ ತಂಡದವರಿಂದ ಕದ್ರಿ ನವನೀತ್ ಶೆಟ್ಟಿ ವಿರಚಿತ ಶ್ರೀದೇವಿ ಭ್ರಮರಾಂಬಿಕೆ ಕನ್ನಡ ಪೌರಾಣಿಕ ನಾಟಕ ಜರುಗಿತು. ಕನ್ನಡ ಸಂಘ ಸಂಸ್ಥೆಗಳಿಂದ ಕನ್ನಡ ಜಾನಪದ ಸಮೂಹ ನೃತ್ಯ ಸ್ಪರ್ಧೆಯೂ ನಡೆಯಿತು.
ತಂದನಾಡಿ ತಂದನ್ನಾರನು ತಂದೆಯು ತಂದನಾಡಿ ತಂದನ್ನಾರನು ತಂದನಾಡಿ ತಂದನ್ನಾರನು ತಂದೆಯು ತಂದನಾಡಿ ತಂದನ್ನಾರನು ಓ
कपित्थजं भूफलसारभक्षितम् उमासुतं श्लोकविनाशकारणम् उमासुतं श्लोकविनाशकारणम् नमामि विघ्नेश्वर पादपङ्कजम् नमामि विघ्नेश्वर पादपङ्कजम् ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಗೊಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಲೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಲೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ
ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ. ನಮಸ್ಕಾರ. ಡೊಂಬಿವಿಲಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂದೇ ಪ್ರಸಿದ್ಧಿ ಪಡೆದ ಕರ್ನಾಟಕ ಸಂಘ ಡೊಂಬಿವಿಲಿಯು 1967ರಲ್ಲಿ ಸೊಸೈಟಿ ಅಂತರ್ಗತ ನೋಂದಾಯಿಸಿ ಇಂದಿಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಿದ್ದೇವೆ ಎಂದು ಹೇಳಲು ಸಂತೋಷವಾಗುತ್ತಿದೆ. ಅಂದು ಸಂಘದ ಹಿರಿಯರು ಬಿತ್ತಿದ ಬೀಜ ಇಂದು ಮೊಳಕೆಯೊಡೆದು ಮರವಾಗಿ ಇಂದು ಅದರ ಬೀಜಗಳನ್ನು ಡೊಂಬಿವಿಲಿಯ ಎಲ್ಲ ಸಮಸ್ತ ಕನ್ನಡಿಗರಿಗೆ ನೀಡುತ್ತಿದ್ದೇವೆ ಎಂದು ಹೇಳಲು ಸಂತೋಷವಾಗುತ್ತಿದೆ, ಅಭಿಮಾನವಾಗುತ್ತಿದೆ. ಆದಿಯಿಂದ ಅನಂತ ದರ್ಶನವಿತ್ತು ಸಾಗುತ್ತಿರುವ ನಮ್ಮ ಸಂಘವು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರದಿಂದ ಸುವರ್ಣ ಮಹೋತ್ಸವವನ್ನು ಆಚರಿಸಿದೆಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. 50 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಕನ್ನಡಿಗರು ಏನೇನು ಆಶ್ರಯ ಸೌಲಭ್ಯಗಳಿಲ್ಲದಿದ್ದರೂ ಅವರಲ್ಲಿ ಸುಸಂಸ್ಕೃತವಾದ ಒಂದು ಮನಸ್ಸಿತ್ತು. ಭಾಷಾಭಿಮಾನ ತುಂಬಿ ತುಳುಕುತ್ತಿತ್ತು. ಭಾವಿ ಜನಾಂಗವನ್ನು ರೂಪಿಸುವ ಭವ್ಯ ದಿವ್ಯ ಕನಸಿತ್ತು. ಆದ್ದರಿಂದ ಅಂದು ಅವರು ಹಾಕಿದ ಬೀಜ ಮೊಳಕೆಯೊಡೆದು ಇಂದು ಹೆಮ್ಮರವಾಗಿದೆ ಎಂದು ಹೇಳಲು ತುಂಬ ಸಂತೋಷವಾಗುತ್ತಿದೆ. ಶುಕ್ಲ ಪಕ್ಷದ ಚಂದಿರನಂತೆ ಕನ್ನಡ ಸಂಘದು ಬೆಳಗುತ್ತಿದೆ. ಅಂದು 3 ಮಕ್ಕಳಿಂದ ಪ್ರಾರಂಭವಾದ ಮಂಜುನಾಥ ಶಾಲೆಯಲ್ಲಿ ಇಂದು ಸುಮಾರು 3,000 ವಿದ್ಯಾರ್ಥಿಗಳು ಕಲಿಯುತ್ತಿರಲು ಒಡೆಯ ಮಂಜುನಾಥ ಸ್ವಾಮಿಯ ಅನುಗ್ರಹವೇ ಕಾರಣವಾಗಿದೆ. ಗೋಪಾಲ್ ನಗರದಲ್ಲಿರುವ ಶಾಲೆಗೆ ಶ್ರೀಕೃಷ್ಣ ವಿಷ್ಣುವಿನ ಆಶೀರ್ವಾದವಿದೆ. ಹಾಗಾಗಿ ಪ್ರತಿ ವರ್ಷ ಆಂಗ್ಲ ಮಾಧ್ಯಮದಲ್ಲಿ 100% ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕಂಬಲ್ಪಾಡದಲ್ಲಿ ಮೊದಲು ಕಿರಿಯ ವಾಣಿಜ್ಯ ವಿಭಾಗ ಶಾಲೆಯನ್ನು ತೆರೆದು ಈಗ ಮಹಾವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ವಸಂತ್ ಚೇಂಬರ್ಸ್ನಲ್ಲಿ ಸ್ವಂತ ಕಾರ್ಯಾಲಯವನ್ನು ಮಾಡಲಾಗಿದೆ. ಇದರ ಉದ್ಘಾಟನೆಗೆ ಪೂಜ್ಯರಾದ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಅಂದಿನ ಮಂತ್ರಿ ಸನ್ಮಾನ್ಯ ನಕುಲ್ ಪಾಟೀಲ್ ಅವರು ಹಾಗೂ ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದ ಶಂಕರ್ ನಾರಾಯಣ್ ಮತ್ತು ಮುಂಬೈ ಯೂನಿವರ್ಸಿಟಿಯ ಉಪಕುಲಪತಿ ಸ್ನೇಹಲತಾ ದೇಶಪಾಂಡೆ ಇಂಥ ಅತಿಥಿ ಮಹಾರಥರು ಬಂದಿದ್ದರೆಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಿದೆ. ಸಂಘದ ಅಧ್ಯಕ್ಷರಿಂದ ಮಂತ್ರಿ ಮಹೋದಯರಿಗೆ ಶಾಲು ಹೊದಿಸಿ ಗೌರವ, ದಿವಾಕರ್ ಶೆಟ್ಟಿಯವರಿಂದ ಹಾರಾರ್ಪಣೆ, ಕೊಪ್ಪಡೆಯವರಿಂದ ಪುಷ್ಪಗುಚ್ಚಾರ್ಪಣೆ, सुमा शेट्टीवर स्मरण केली नुडी गौरव. अगोदरच्या सगळ्यांनी कन्नडात बोलले, काही इंग्रजीमध्ये बोलले. मी मराठीत बोललो तर चालेल ना? कर्नाटक संघाच्या 50व्या या उत्सवानिमित्त उपस्थित या संस्थेचे सर्व विठ्ठल शेट्टीजी, दिवाकर शेट्टीजी, त्याचबरोबर डॉक्टर खोपडे, सर्व शेट्टी म्हणायला हरकत नाही, स्टेजवरचे सर्व शेट्टी, समोर बसलेले सर्व शेट्टी, काही कुबेर असतील तर कुबेर आणि गाव आणि सगळी मंडळी, आजच्या या शुभप्रसंगी आपण सर्व एका वेगळ्या वातावरणामध्ये इथे एकत्र जमलो आणि अशा सर्व वातावरणामध्ये हे मला सांगायला फार आनंद होतो की माझ्या अगोदर माझ्याबद्दल मी काय होतो आणि मला कशा प्रकारे मी या राजकारणामध्ये आलो आणि राजकारणामध्ये मला ज्या पद्धतीने मदत केली गेली त्यामध्ये
डोंबिवलीमध्ये असलेले सर्व कर्नाटक संघाचे सर्व पदाधिकारी ज्यांची हॉटेल्स होते असे सर्वच्या सर्व मंडळी यांचा सर्वात मोठा हात आहे. एक वेगळं नातं आहे तुमचं आणि माझं, एक वेगळं नातं आहे आणि ते नातं फार वेगळं नातं आहे. म्हणजे ज्यावेळेला 50 वर्षा अगोदर ज्यावेळेला विठ्ठल शेट्टी असतील किंवा त्यांच्यासारखी जी मंडळी ज्यांनी हे सुरू केलं होतं, संस्था सुरू करणं हे अतिशय सोपं आहे. ಎಲ್ಲರಿಗೂ ನಮಸ್ಕಾರ. ಲಯನ್ MJF ಜಯಕರ್ ಶೆಟ್ಟಿ ಇಂದ್ರಾಳಿ ಅವರ ಕಿರು ಪರಿಚಯ. ಶ್ರೀಯುತ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಬಾಡ್ಕೂರು ಬಡ್ತಿ ಬೈಲು ದಿವಂಗತ ದೇಜಪ್ಪ ಶೆಟ್ಟಿ ಹಾಗೂ ಬುಡ್ದಾರು ಮನೆ ದೊಡ್ಡ ಮನೆಯ ಶ್ರೀ ಜಲಜ ಶೆಟ್ಟಿ ದಂಪತಿಗಳ ಸುಪುತ್ರರು ಹಾಗೂ ದಿವಾಕರ್ ಶೆಟ್ಟಿ ಇಂದ್ರಾಳಿ ಅವರ ಅನುಜರು. ನದಿಯ ಮೂಲ ಹೆಣ್ಣಿನ ಮನದ ಜಾಲ ಹಾಗೂ ಜಯಕರ್ ಶೆಟ್ಟಿ ಅವರ ಕಾರ್ಯವೈಖರಿ ಆಳ ತಿಳಿಯಲು ತುಂಬಾ ಕಷ್ಟ ಸಾಧ್ಯ.
ಕನ್ನಡ ಎನೆ ಕುಣಿದು ಹಾಡುವ ಎಣ್ಣೆಯದೆ ಕನ್ನಡ ಎನೆ ಕಿವಿ ನಿಗುರುವುದು. ಹೌದು, ನಾವು ಕನ್ನಡಿಗರು ಭುವನೇಶ್ವರ ತಾಯಿಯ ಮಡಿಲಲ್ಲಿ ಹುಟ್ಟಿ ಬೆಳೆದು ಕನ್ನಡಾಂಬೆಗೆ ಋಣ ಸಂದಾಯ ಮಾಡುವಂತಹ ಕೆಲಸವನ್ನು ಮಹಾರಾಷ್ಟ್ರದ ಮಣ್ಣಿನಲ್ಲಿ ನೆಲೆದಂತ ತಾವೆಲ್ಲ ಇವತ್ತು ಕರ್ನಾಟಕ ಸಂಘ ಡೊಂಬಲಿ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಈ ಒಂದು ಅದ್ಧೂರಿಯ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕಾಗಿ ಒಬ್ಬ ಕನ್ನಡಿಗನಾಗಿಟ್ಟುಕೊಂಡು ಕರ್ನಾಟಕದಲ್ಲಾಗಿಟ್ಟುಕೊಂಡು ಕರ್ನಾಟಕದ ಸರ್ವ ಜನತೆಯ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಸುಗಮವಾಗಿ 50 ವರ್ಷಗಳನ್ನು ಪೂರೈಸಿದಂತಹ ಈ ನಮ್ಮ ಕರ್ನಾಟಕ ಸಂಘ ಡೊಂಬಿವಿಲಿ ಇದಕ್ಕೆ ನನ್ನ ಅಭಿನಂದನೆಗಳು, ಅಭಿವಂದನೆಗಳು. ಇವಾಗ ಇಂದ್ರಾಣಿ ದಿವಾಕರ್ ಶೆಟ್ಟಿಯವರು ತನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಸಂಘವು ನಡೆದು ಬಂದಂತಹ ದಾರಿಯನ್ನು ಸವಿಸ್ತಾರವಾಗಿ ಹೇಳಿದರು. 3 ಮಕ್ಕಳಿಂದ ಇದರ ನನಗೆ ಬಹಳ ಒಂದು ಅರ್ಥಪೂರ್ಣ ವಿಚಾರ ನಾನು ಇದರಲ್ಲಿ ತಿಳಿದದಂದರೆ, ನಮ್ಮ ಹಿರಿಯರು ಖಾಲಿ ಕರ್ನಾಟಕ ಸಂಘವನ್ನೇ ಒಂದು ಕಟ್ಟಲಿಲ್ಲ, ಅದರ ಒಟ್ಟೊಟ್ಟಿಗೆ 3 ಮಕ್ಕಳನ್ನು ಸೇರಿಸಿ ಒಂದು ವಿದ್ಯಾರ್ಜನೆಯನ್ನು ಸಹ ಶುರು ಮಾಡಿದ್ರಂದ್ರೆ ಅದೇ ಒಂದು ದೊಡ್ಡ ವಿಷಯ. ಇಂದು ಅವರು ಹೇಳಿದಾಗೆ 3 ಮಕ್ಕಳಿಂದ 3,000 ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡುತ್ತಿರುವಂತಹ ಈ ಕರ್ನಾಟಕ ಸಂಘ ಡೊಂಬಿವಿಲಿ ಇದು ಒಂದು ಮಹಾನ್ ಸಂಸ್ಥೆ ಅಂತ ಹೇಳುವುದಕ್ಕೆ ಇನ್ನೇನು ನಮಗೆ ಬೇರೆ ಅಡ್ಡದಾರಿ ಏನೂ ಇಲ್ಲ. ಬಂಧುಗಳೇ, 50 ಸಂವತ್ಸರ ನಾನು ಕಳೆದ ವಾರ ಬಣಸಂಗದಲ್ಲಿ ಒಂದು ಇದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಅಲ್ಲಿ ನಾನು ನನ್ನ ಜೀವನದಲ್ಲಿ ಬಹಳ ಸಭೆ ಸಮಾರಂಭಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಆದರೆ ಮೊನ್ನೆ ತಾನೇ ನಮ್ಮ ಬಣಸಂಗ ಮುಂಬೈಯಲ್ಲಿ ಇವತ್ತು ಯಾವ ರೀತಿ ಒಂದು 10 ಜನ ಹಿರಿಯರನ್ನು ಅರ್ಥಪೂರ್ಣವಾಗಿ ಸತ್ಕರಿಸಿದ್ರು, ಅದೇ ಒಂದು ರೀತಿಯಲ್ಲಿ ಬಂಟ್ ಸಂಘದ 1929ರಲ್ಲಿ ಸ್ಥಾಪಿಸಲ್ಪಟ್ಟ ಬಂಟರ ಸಂಘದ ಎಷ್ಟು ಮಂದಿ ಅಧ್ಯಕ್ಷರು ಜೀವಂತರಾಗಿದ್ದಾರೋ ಅವರನ್ನೆಲ್ಲ ಹುಡುಕಿ ತಂದು ಬಂಟರ ಸಂಘದ ವೇದಿಕೆಯಲ್ಲಿ ಅವರನ್ನು ಮೊನ್ನೆ ಗೌರವಿಸಿದ್ರು. ಅದರಲ್ಲೂ ನಾನೊಬ್ಬ ಮುಖ್ಯ ಅತಿಥಿಯಾಗಿದ್ದೆ. ಯಾಕೆ ನಾನು ಹೇಳ್ತಿದ್ದೆ ಅಂದರೆ, ಇದೇನೋ ನನ್ನ ಒಂದು ಪರಮ ಭಾಗ್ಯ ಅಂತ ಹೇಳ್ತಿದ್ದೇನೆ. ಅದೇ ರೀತಿ ಇವತ್ತು ಇಲ್ಲೊಂದು ಎಂಥ ಭಾಗ್ಯ ನನಗೆ ಒದಗಿಸಿದೆ. ಇದು ನಾನು ಹೇಳುವುದು ನಾನೇನು ಬದ್ದು ತಂದಲ್ಲ, ಏನಲ್ಲ, ಹೃದಯಾಂತರ ಆಳದಿಂದ ಹೇಳ್ತಿದ್ದೇನೆ. ಇವತ್ತು ಆ ಒಂದು ಹಿರಿಯರನ್ನು ಯಾವ ರೀತಿಯಲ್ಲಿ ಗೌರವ ಪೂರ್ವಕವಾಗಿ ನಾವು ಸತ್ಕರಿಸಿದ್ದೇವೆ, ಆ ಒಂದು ತಾಯಿಯವರು, ಅಜ್ಜಿಯವರು ಆ ಕನ್ನಡಾಂಬೆಯ ಒಂದು ಹಾಡನ್ನು ಈ ವಯಸ್ಸಿನಲ್ಲಿ ಎಷ್ಟೊಂದು ಛಲವಾಗಿ ಹಾಡಿದ್ದಾರೆ ನೋಡಿ. ಕರ್ನಾಟಕ ಸಂಘದ ವಿದ್ಯೆ ಮಾತ್ರ ಅಲ್ಲ, ಸಂಸ್ಕೃತಿ, ಕಲೆ ಏನೆಂಬುದನ್ನು ಮುಂದಿನ ಜನಾಂಗಕ್ಕೆ ತಿಳಿಯಪಡಿಸ್ತಾರೆ ಅಂತ ಹೇಳುವುದಕ್ಕೆ ಇದೇ ಒಂದು ಕಾರಣ.
ಕನ್ನಡಾಂಬೆಗೆ ಶಿರಸಾಗಿ ಈ ಕರ್ನಾಟಕ ಸಂಘದ ಬೀಜವನ್ನು ಬಿತ್ತಿದ ನಮ್ಮ ಹಿರಿಯರಿಗೆ ಇಂದಿನ ಈ ಸುವರ್ಣ ಮಹೋತ್ಸವಕ್ಕೆ 11 ಸಂಸ್ಥೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀವು ಕಣ್ಣಾರೆ ಕಂಡಿರುವಿರಿ. ತಮಗೆಲ್ಲರಿಗೂ ಬಹಳ ಸಂತಸ ಆಗಿರಬಹುದು. ಬಹಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಕರ್ನಾಟಕ ಸಂಘ, ಮಂಜುನಾಥ ವಿದ್ಯಾಲಯ, ಮಂಜುನಾಥ ಕಾಲೇಜ್ ವಿಷಯ ಕಾರ್ಯಾಧ್ಯಕ್ಷರಾದ ಇಂದ್ರಾಣಿ ದಿವಾಕರ್ ಶೆಟ್ಟರು ಎಲ್ಲ ವಿಸ್ತಾರವಾಗಿ ತಿಳಿಸಿದರು. ಆದರೂ ಹೋದ 50 ವರ್ಷಗಳಿಂದ ಆದ ಕೆಲವು ವಿಚಾರಗಳು ನನ್ನ ಮನಸ್ಸಿನಲ್ಲಿ ಈಗಲೂ ಚುಂಬುತ್ತಾ ಇದೆ. ಅಂದಿನ ಆ ಕಾಲದಲ್ಲಿ ಕಿಸೆ ಬರೆಯಾಗಿತ್ತು, ಹಣ ಇದ್ದೇ ಇರಲಿಲ್ಲ. ಆ ಒಂದು ಕಾಲದಲ್ಲಿ ಊಟಕ್ಕೆ ಗತಿ ಇಲ್ಲದ ಸಮಯ ಅನ್ನದಾನ ಕೊಡುತ್ತಿದ್ದರು. ಅದಕ್ಕೆ ಪ್ರಾಮುಖ್ಯವಾದ ಇಂಪಾರ್ಟೆನ್ಸ್ ಇತ್ತು. ಅನ್ನದಾನ ಅದಕ್ಕಿಂತ ಮೇಲೆ ದಾನ ಇಲ್ಲೇ ಇಲ್ಲ. ಆದರೆ ಇಂದು ಅನ್ನದಾನ ಎಲ್ಲರಿಗೂ ಇದೆ, ವಿದ್ಯಾದಾನ ಕಡಿಮೆ ಆಗಿದೆ. ಆದ್ದರಿಂದ ವಿದ್ಯಾದಾನವನ್ನು ವಿದ್ಯೆಗೆ ಹಾಗೂ ವಿದ್ಯಾದಾನವನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡಬೇಕು. ಸ್ತ್ರೀ ಆಗಲಿ ಪುರುಷರಾಗಲಿ ಮನುಷ್ಯ ಜಾತಿಗೆ ವಿದ್ಯೆ ಬೇಕೇ ಬೇಕು. ಮನುಷ್ಯ ಜಾತಿಯಲ್ಲಿ ವಿದ್ಯೆ ಇರದಿದ್ದರೆ ಅವರ ಅವಸ್ಥೆ ರೆಕ್ಕೆ ಇಲ್ಲದ ಪಕ್ಷಿಗಳ ಹಾಗೆ ಆಗುತ್ತದೆ. ಇದು ನೀವು ನಂಬಬಹುದು, ನಾನು ಇದನ್ನು ಕಣ್ಣಾರೆ ಕಂಡಿದ್ದೇನೆ. ಹೆಣ್ಣು ಮಕ್ಕಳಿಗೆ ಅತಿ ಅಗತ್ಯ ವಿದ್ಯೆ ಅಂದರೆ ಬಹಳ ಅಗತ್ಯ. ತಾನು ಹುಟ್ಟಿದ ಮನೆ, ತಾನು ಬೇರೆ ಕಡೆಗೆ ಹೋಗುವ ಮನೆ, ಅದರ ಆಜುಬಾಜು ಅದು ಎಲ್ಲ ಸುಧಾರಣೆ ಆಗಬೇಕು. ಯಾಕೆಂದರೆ ಈ ವಿದ್ಯೆ ಕಾರಣ. Right from the beginning, we thought of education. We have tried our very best to give an education. Secondly, we really appreciate the contribution, those who have given their might, their contribution toward the Karnataka Sangha, which today developed and standing like a rock since last 50 years. ಅದಕ್ಕೆ ನೀವು ಕಾರಣ. ಕರ್ನಾಟಕ ಸಂಘ ನಮ್ದಲ್ಲ, ನಿಮ್ದಲ್ಲ, ಎಲ್ಲರದ್ದು. ಕರ್ನಾಟಕ ಸಂಘ ಇಷ್ಟು ಬೆಳೆಯಬೇಕಾದ್ರೆ ತಮ್ಮೆಲ್ಲರ ಬೆವರು ಇದರಲ್ಲಿ ಸೇರಿದೆ. ದೊಂಬಿಯೊಳಗೆ ನನಗೆ ತಿಳಿದ ಪ್ರಕಾರ 28-30 ಅಸೋಸಿಯೇಷನ್ಗಳಿವೆ, ಸಂಘ ಸಂಸ್ಥೆಗಳಿವೆ. ನಮ್ಮ ಕರ್ನಾಟಕ ಸಂಘ, ನಿಮ್ಮೆಲ್ಲರ ಸಂಘ. ಕರ್ನಾಟಕ ಸಂಘದ ಮೇಲೆ ಪ್ರೀತಿ ಇಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಆಗಮಿಸಿದ್ದೀರಿ. ವರ್ಷವಿಡೀ ನಡೆಯುವಂಥ ಸರಣಿ ಕಾರ್ಯಕ್ರಮದಲ್ಲೂ ಕೂಡ ತಮ್ಮ ಉಪಸ್ಥಿತಿ ಅತಿ ಅಗತ್ಯ ಎಂದು ತಮ್ಮಲ್ಲಿ ಸ್ಥಿರವಾಗಿ ಹೇಳುತ್ತಾ ಫಲಿತಾಂಶವನ್ನು ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ಸಂಘದ ಉಪ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಸುಕುಮಾರ್ ಶೆಟ್ಟಿಯವರು ನೀಡಬೇಕಾಗಿ ವಿನಂತಿ. 3ನೇ ಬಹುಮಾನ, ಥರ್ಡ್ ಪ್ರೈಸ್ ಕುಲಾಲ ಪಟ್ಲ. ಸೆಕೆಂಡ್ ಪ್ರೈಸ್ ಹೆಗ್ಗಡೆ ಸೇವಾ ಸಂಘ. ಸಂಖ್ಯೆ 12 ದೇವಾಡಿಗ ಸಂಘ ಮುಂಬೈ. ನಾಡು ನುಡಿಯ ಸೇವೆಯೊಂದಿಗೆ ಹೊರನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕೆಂದು ಪಣ ತೊಟ್ಟಿರುವ ನಿಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಅಂದರೆ ಅದು ದೊಂಬಿಲಿ ಕರ್ನಾಟಕ ಸಂಘ. ಕಳೆದ ಸುಮಾರು 50 ವರ್ಷದಿಂದ ದೊಂಬಿಲಿ ಪರಿಸರದಲ್ಲಿ ಅದು ಧಾರ್ಮಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನನ್ನೇ ತಾನು ತೊಡಗಿಸಿಕೊಂಡಿರುವ ಕರ್ನಾಟಕ ಸಂಘಕ್ಕೆ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭ ಸುಮಾರು 5 ಮಕ್ಕಳಿಂದ ನಮ್ಮ ಶಾಲೆ, ನಮ್ಮ ಹಿರಿಯರು ಪ್ರಾರಂಭಿಸಿದರು. ಇಂದು ನಾನು ಸಂತೋಷದಿಂದ ಹೇಳ್ತಾ ಇದ್ದೇನೆ, ನಮ್ಮ ವಿದ್ಯಾಲಯದಲ್ಲಿ ಹಾಗೂ ಮಹಾವಿದ್ಯಾಲಯದಲ್ಲಿ ಸುಮಾರು 4,500 ಮಕ್ಕಳು ವಿದ್ಯಾಭ್ಯಾಸ ಮಾಡಿಕೊಂಡಿದ್ದಾರೆ.
ಅದು ಅಷ್ಟೇ ಅಲ್ಲದೆ ಕಳೆದ ಒಂದು ಹಲವಾರು ವರ್ಷದಿಂದ ನಮ್ಮ ವಿದ್ಯಾಲಯ ಮಂಜುನಾಥ ವಿದ್ಯಾಲಯದ ಫಲಿತಾಂಶ ಅದು 100% ಫಲಿತಾಂಶ ಬರ್ತಾ ಉಂಟು. ತುಂಬ ಹೆಮ್ಮೆ ಆಗ್ತಿದೆ ಹೇಳಲಿಕ್ಕೆ. ಅಷ್ಟೇ ಅಲ್ಲದೆ ಈಗಲೂ ಕನ್ನಡ ಮೀಡಿಯಂನಲ್ಲಿ ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ಕಾಲೇಜಿನಲ್ಲಿ ಸುಮಾರು ಅದು ಜೂನಿಯರ್ ಕಾಲೇಜ್ ಉಂಟು, ಡಿಗ್ರಿ ಕಾಲೇಜ್ ಉಂಟು. ನಾನು ಮಹಾವಿದ್ಯಾಲಯದ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ಸುಮಾರು 2,500 ಮಕ್ಕಳು ವಿದ್ಯೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಲ್ಲಿ ನಾನು ಹೇಳ್ತಾ ಇರುವುದಂದರೆ, ಈ ಒಂದು ಸುವರ್ಣ ಮಹೋತ್ಸವವನ್ನು ನಾವು ಅತಿ ವಿಜೃಂಭಣೆಯಿಂದ ಆಚರಿಸುವ ಒಂದು ನಿರ್ಧಾರ ಮಾಡಿದ್ದೇವೆ. ಇವತ್ತು ಸಹ ಅದರ ಒಂದು ಉದ್ಘಾಟನೆ ಇಲ್ಲಿ ಆಗ್ತಾ ಇದೆ. ಇನ್ನು 1 ವರ್ಷದಲ್ಲಿ ಬೇಕಾದಷ್ಟು ನಾವು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಈ ಒಂದು ಅವಕಾಶಕ್ಕೆ ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಡೊಂಬಿವಿಲಿಯಲ್ಲಿ ಈ ಕನ್ನಡ ಸಂಘ ಮಾದರಿ ಸಂಸ್ಥೆಯಾಗಿದೆ. ಕಾರಣ ಡೊಂಬಿವಿಲಿಯೊಳಗೆ ನನಗೆ ತಿಳಿದ ಪ್ರಕಾರ 30-32 ಸಂಘ ಸಂಸ್ಥೆಗಳಿವೆ. ಈ ಪೈಕಿ ವಿದ್ಯಾದಾನ ನೀಡುತ್ತಿರುವ ನಾವು ಕನ್ನಡ ಸಂಘ, ಮಂಜುನಾಥ್ ಕಾಲೇಜ್, ಮಂಜುನಾಥ್ ವಿದ್ಯಾಲಯ, ಇಲ್ಲಿ ಸರ್ವಸಾಧಾರಣ 3 ಮಕ್ಕಳಿಂದ ಶುರುವಾದ ಈ ಶಾಲೆ ಕಾಲೇಜು ಇಂದು 5,000 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮವನ್ನು ಹಂಚಿಕೊಂಡರೂ ವಿದ್ಯೆಗೆ ಬಹಳ ಮಹತ್ವವನ್ನು ಕೊಡ್ತಿದ್ದೇವೆ. ಕಾರಣ ವಿದ್ಯೆಯಿಂದ ಎಲ್ಲವೂ ಸಫಲ. ಮನುಷ್ಯನಿಗೆ ಸ್ತ್ರೀ ಆಗಲಿ ಪುರುಷರಾಗಲಿ ವಿದ್ಯೆ ಇಲ್ಲದ ಜನ ರೆಕ್ಕೆ ಇಲ್ಲದ ಪಕ್ಷಿಯಾಗಿ ನನ್ನ ಅನಿಸಿಕೆ. ನೀವು ಇದಕ್ಕೆ ಮೈಗೂಡಿಸಬಹುದು ಎಂದು ನನ್ನ ವಿಚಾರ. ಆದ್ದರಿಂದ ಮನುಷ್ಯನಿಗೆ ವಿದ್ಯೆ ಪ್ರಾಮುಖ್ಯ. ಮನುಷ್ಯನಿಗೆ ಒಂದು ಅಂಗ ಇಲ್ಲದಿದ್ದರೂ ಸಂಸಾರ ಮಾಡಲು ಸಾಧ್ಯವಿದೆ. ಆದರೆ ವಿದ್ಯೆ ಇಲ್ಲದಿದ್ದರೆ ಈ ಕಲಿಯುಗದಲ್ಲಿ ಸಂಸಾರ ನಡೆಸೋದು ಬಹಳ ಕಷ್ಟ ಆಗಬಹುದು ಎಂದು ನನ್ನ ವಿಚಾರ. ಉಳಿದಂತೆ ನಾವು ಅಂದು ಬಿತ್ತಿದ ಬೀಜ ಇವತ್ತು 50ನೇ ವರ್ಷದ ಮಹೋತ್ಸವವನ್ನು ನಾವು ಮಾಡುತ್ತಿದ್ದೇವೆ. ಈ ಸಂಘ ಬೆಳೆಯಲು ಈಗಿನ ನನ್ನೊಟ್ಟಿಗಿದ್ದ ಎಲ್ಲ ಕಾರ್ಯಕಾರಿ ಸಮಿತಿ ಒಟ್ಟುಗೂಡಿ ಒಮ್ಮನಸ್ಸಿನಿಂದ ಇದ್ದ ಕಾರಣ ಇಂದು ಈ ಸಂಘ ಬಹಳ ಎತ್ತರಕ್ಕೆ ಬೆಳೆದು ನಿಂತಿದೆ ಎಂದು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಕರ್ನಾಟಕ ಸಂಘ ಡೊಂಬಿವಿಲಿಯು 1967ರಲ್ಲಿ ಸ್ಥಾಪನೆಗೊಂಡು ಇದೀಗ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿದೆ. ಅದರ ಕಾರ್ಯಾಧ್ಯಕ್ಷತೆಯನ್ನು ನನಗೆ ಈ ಸಮಿತಿ ಕೊಟ್ಟಿದೆ. 50 ವರ್ಷಗಳ ಹಿಂದೆ ನೆಟ್ಟ ಸಸಿ ಇಂದು ಬೆಳೆದು ಹೆಮ್ಮರವಾಗಿ ಅದರ ಫಲವನ್ನು ಡೊಂಬಿವಿಲಿಯ ಕನ್ನಡಿಗರಿಗೆ ನೀಡುತ್ತಿದೆ. ಅಂತೆಯೇ ಈ ಒಂದು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಒಂದು ಸದಾವಕಾಶ ಈ ಕಾರ್ಯಕಾರಿ ಸಮಿತಿಗೆ ಸಿಕ್ಕಿದೆ ಎಂದು ಹೇಳಲು ಅತೀವ ಆನಂದವಾಗುತ್ತಿದೆ. ಇಂದು ಈ ಇಡೀ ವರ್ಷ 2016ರಿಂದ 2017ರವರೆಗೆ ಇಡೀ 1 ವರ್ಷ ನಾವು ಇಡೀ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ. ಅದಕ್ಕೆ ತಮ್ಮೆಲ್ಲರ ಒಂದು ಪೂರ್ಣ ಬೆಂಬಲ ಸಹಕಾರ ನಮಗೆ ಸಿಗಬೇಕೆಂತ ನಾನು ಕರ್ನಾಟಕ ಸಂಘ ಪರವಾಗಿ ಕಳಕಳಿಯಿಂದ ನಿಮ್ಮ ವಿನಂತಿಸಿದ್ದೇನೆ.